ಸಮಾಜಮುಖಿ ಸೇವೆಗಳಲ್ಲೇ ಜೀವನ ಸವೆದು ಇತ್ತೀಚೆಗೆ ಹಠಾತ್ತಾಗಿ ನಿಧನರಾಗಿದ್ದ ಮಂಗಳೂರಿನ ಗಣೇಶ್ ಆಂಬ್ಯುಲೆನ್ಸ್ ಮಾಲಕ ಗಂಗಾಧರ್ ಅವರ ನೆನಪನ್ನ ಚಿರಸ್ಥಾಯಿಯಾಗಿ ಉಳಿಸಬೇಕೆಂಬ ನಿಟ್ಟಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ನಗರದಲ್ಲಿಂದು ಆರಂಭಿಸಲಾಯಿತು. ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರು ಗಂಗಾಧರ್ ಅವರ ಹೆಸರಿನ ಉಚಿತ ಸೇವೆಯ ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಗಂಗಾಧರ್ ಅವರ ಸೇವೆಯನ್ನ ಶಾಸಕರು ಸ್ಮರಿಸಿದರು. ಒಂದು ಆಂಬ್ಯುಲೆನ್ಸ್ ಖರೀದಿಸಿ ಜನಸೇವೆ ಆರಂಭಿಸಿದ ಗಂಗಾಧರ್ ಅವರು 20 ಆಂಬ್ಯುಲೆನ್ಸ್ಗಳ ಮಾಲಕರಾಗಿದ್ದರು. ರಸ್ತೆ ಅಪಘಾತ, ಕೊಲೆ, ಆತ್ಮಹತ್ಯೆ, ರೈಲು ಅಪಘಾತ ಹೀಗೆ ಯಾವುದೇ ಪ್ರಕರಣ ನಡೆದಾಗಲೂ ಪೊಲೀಸ್ ಇಲಾಖೆ ಮೊದಲು ನೆನಪಿಸಿಕೊಳ್ತಾ ಇದ್ದದೇ ಗಂಗಾಧರ್ ಅವರನ್ನ. ಕೊಲೆ, ಆತ್ಮಹತ್ಯೆ, ಅಪಘಾತ ನಡೆದ ಸ್ಥಳಗಳಿಗೆ ತಕ್ಷಣ ಗಂಗಾಧರ್ ಅವರು ಆಂಬ್ಯುಲೆನ್ಸ್ ಸಮೇತ ಹಾಜರಾಗ್ತಾ ಇದ್ರು. ಆತ್ಮಹತ್ಯೆ, ಕೊಲೆಗಳಂತಹ ಪ್ರಕರಣಗಳು ನಡೆದಾಗ ಶವಗಳು ಕೊಳೆತು ನಾರುವ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನ ಒಯ್ದು ಮಾನವೀಯತೆಯ ಸೇವೆ ನೀಡ್ತಾ ಇದ್ದು, ಇದೀಗ ಬಡ ಅಶಕ್ತರಿಗಾಗಿ ಅವರ ಕುಟುಂಬ ಉಚಿತ ಪ್ರತ್ಯೇಕ ಆಂಬ್ಯುಲೆನ್ಸ್ ಸೇವೆಯನ್ನ ಆರಂಭಿಸಿ ಸೇವೆಯಲ್ಲಿ ಸಮಾಜಕ್ಕೆ ಮಾದರಿಯಾಗಿದೆ. ಅಶಕ್ತರು ಯಾರೇ ಇದ್ದರೂ ಈ ನಂಬರಿಗೆ ಫೋನ್ ಮಾಡಿ. ಗಣೇಶ್ ಸಂಸ್ಥೆಯ ಮಾಲಕರಾದಂತಹ ದಿವಂಗತ ಗಂಗಾಧರ್ ಅವರು ಹಲವಾರು ವರ್ಷಗಳಿಂದ ಬಡವರಿಗಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಹಾಗಾಗಿ ಅದೇ ಸೇವೆಯನ್ನು ನಾವು ಮುಂದುವರಿಸುವ ಸಲುವಾಗಿ ಈ ಒಂದು ಆಂಬ್ಯುಲೆನ್ಸನ್ನು ಆಹ್ವಾನಿತರಾಗಿರುವಂತಹ ಗಂಗಾಧರಣ್ಣ ಶ್ರೀ ಗಣೇಶ್ ಆಂಬ್ಯುಲೆನ್ಸ್ನ ಮಾಲಕರಾಗಿ ನಮ್ಮ ಜಿಲ್ಲೆಯ ಕರಾವಳಿ ಭಾಗದ ಬಹಳ ದೊಡ್ಡ ರೀತಿಯಲ್ಲಿ ಆಂಬ್ಯುಲೆನ್ಸ್ನ ಸೇವೆಯನ್ನು ಕೊಡ್ತಾ ಇರುವಂಥ ಆತ್ಮೀಯರಾದಂಥ ಗಂಗಾಧರಣ್ಣನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಅದಲ್ಲದೆ ಅವರ ಕುಟುಂಬದ ಸದಸ್ಯರಿಗೆ ಎಲ್ರಿಗೂ ಆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಬೇಕು ಅಂತೇಳುವಂಥ ಪ್ರಾರ್ಥನೆಯೊಂದಿಗೆ ಅವರ ನೆನಪಿಗೆ ಅವರು ತಮ್ಮ ಇಡೀ ಜೀವನವನ್ನೇ ಆಂಬ್ಯುಲೆನ್ಸ್ನ ಸೇವೆಯಲ್ಲಿ ಕರಾವಳಿಯ ಉದ್ದಕ್ಕೂ ಪ್ರತಿಯೊಂದು ವ್ಯಕ್ತಿಗಳಿಗೆ, ಯಾವುದೇ ಒಂದು ವ್ಯಕ್ತಿ ಕಷ್ಟದಲ್ಲಿರಲಿ, ಯಾವುದೇ ಒಂದು ವ್ಯಕ್ತಿ ಸಂಕಷ್ಟದಲ್ಲಿರಲಿ, ಯಾವುದೇ ರೀತಿಯ ಅನಾಹುತವಾಗಿರಲಿ, ಯಾವುದೇ ರೀತಿಯ ಒಂದು ವ್ಯಕ್ತಿ ತನ್ನ ಜೀವವನ್ನು ಕಳ್ಕೊಂಡಾಗ ಪ್ರಮುಖವಾಗಿ ಗಂಗಾಧರಣ್ಣ ತನ್ನ ಸೇವೆಯನ್ನು ಮಾಡ್ತಾರೆ. ಆ ಒಂದು ಕಷ್ಟದ ಸಂದರ್ಭದಲ್ಲಿ ಆ ಕುಟುಂಬದ ಮತ್ತು ಸದಸ್ಯರ ಮನೆಯ ಎಲ್ಲರ ವ್ಯಕ್ತಿಗಳ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳನ್ನ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿದ್ದಂಥ ಆತ್ಮೀಯರಾಗಿರುವಂಥದ್ದು ಗಂಗಾಧರಣ್ಣ. ಅವರ ನೆನಪಿಗೆ ಅವರ ಕುಟುಂಬ, ಅವರ ತಾಯಿ, ಅವರ ಧರ್ಮಪತ್ನಿ ಮತ್ತು ಅವರ ಮಗ ಮತ್ತು ಅವರ ತಮ್ಮಂದಿರು ಎಲ್ಲರೂ ಸೇರಿಕೊಂಡು ಅವರ ನೆನಪಿಗಾಗಿ ಒಂದು ಆಂಬ್ಯುಲೆನ್ಸ್ನ ಸೇವೆಯನ್ನು ಮಂಗಳೂರಿನ ಜನತೆಗೆ ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಕೋನದಲ್ಲಿ ಅವರು ಈ ಒಂದು ಆಂಬ್ಯುಲೆನ್ಸನ್ನು ಅವರ ನೆನಪಿಗಾಗಿ ಅವರ ಹೆಸರನ್ನು ಹಾಕಿ, ಅವರ ಫೋಟೋವನ್ನು ಹಾಕಿ, ಕಡು ಬಡವರಿಗೆ ಸೇವೆಯ ಮುಖಾಂತರ ಅವರ ನೆನಪಿಗಾಗಿ ಮತ್ತು ಅವರ ಸದ್ಗತಿಗಾಗಿ ಅವರು ಈ ರೀತಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಬಹಳ ಅಭೂತಪೂರ್ವವಾದ ಕೆಲಸ ಕಾರ್ಯಗಳನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. ಇದು ನಿಜಕ್ಕೂ ಒಂದು ಗಂಗಾಧರಣ್ಣ ಮಾಡಿದಂಥ ಸೇವೆಯಲ್ಲಿ ಅವರಿಗೆ ಕಷ್ಟದಲ್ಲಿರುವಂಥ ವ್ಯಕ್ತಿಗಳ ಕಣ್ಣೀರು ಒರೆಸುವಂಥ ಸಂದರ್ಭದಲ್ಲಿ ಯಾರು ಬಡವರಿರ್ಬೋದು, ಯಾರು ಶ್ರೀಮಂತರಿರ್ಬೋದು, ಯಾರು ಆರೋಗ್ಯದಲ್ಲಿ ಸಮಸ್ಯೆ ಇದ್ದವನಿರ್ಬೋದು, ಯಾರು ಆರೋಗ್ಯದಲ್ಲಿರ್ಬೋದು, ಯಾವ ಸಂದರ್ಭದಲ್ಲಿ ಕೂಡ ಅವರು ಪ್ರಾಮಾಣಿಕವಾಗಿ ತನ್ನ ಸೇವೆಯನ್ನು ಮಾಡಿದಂಥ ಸಂದರ್ಭವನ್ನು ಅವರ ಕುಟುಂಬದವರು ಅದು ಅವರಿಗೆ ದಿನನಿತ್ಯ ಅವರ ನೆನಪಿಗಾಗಿ ಈ ಒಂದು ಸೇವೆಯನ್ನು ಕೊಡುವಂಥದ್ದು ಇದೊಂದು ಬಹಳ ಕುಟುಂಬದ ಸೇವೆಯನ್ನು ಒಂದು ಶಾಸಕನಾಗಿ ನಾನು ಅವರಿಗೆ ಅವರ ಸೇವೆಯನ್ನು ನಾನು ಹೇಳಿಕೊಳ್ಳಲೇಬೇಕು ಈ ಸಂದರ್ಭದಲ್ಲಿ. ಅದಲ್ಲದೆ ನನಗೆ ಕಳೆದ ಒಂದು 10-25 ವರ್ಷಗಳಿಂದ